ಹನುಮಗಿರಿ ಬ್ರಹ್ಮ ಕಲಶೋತ್ಸವ ಹಲವಾರು ವಿಶೇಷತೆಗಳ ಮೂಲಕ ನಡೀತಾ ಇದೆ. ಹನುಮಗಿರಿ ಬ್ರಹ್ಮ ಕಲಶೋತ್ಸವಕ್ಕೆ ಹೊರಕಾಣಿಕೆಯ ಮೂಲಕ ತರಕಾರಿಗಳನ್ನು, ದವಸ ಧಾನ್ಯಗಳನ್ನು ಭಕ್ತರು ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದಾರೆ. ಇಲ್ಲಿ ಇನ್ನಷ್ಟು ವಿಶೇಷವಾಗಿ ಭಕ್ತರು ಈ ಒಂದು ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಅಕ್ಕಿ ಸಮರ್ಪಣೆ ಅನ್ನುವಂತಹ ವಿನೂತನವಾಗಿರುವಂತಹ ಸೇವೆಯನ್ನು ಕೂಡ ಸಲ್ಲಿಸುವಂತಹ ಭಾಗ್ಯವನ್ನು ಭಕ್ತರಿಗೆ ಒದಗಿಸಿಕೊಡಲಾಗಿದೆ. ಈ ಎಲ್ಲ ವಿಚಾರದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ವಿನಯ ಚಂದ್ರ ಮಂಗಳೂರು ಸರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಅಕ್ಕಿ ಸಮರ್ಪಣೆ ಅನ್ನುವಂಥದ್ದು ದಾನಗಳಲ್ಲಿ ಅಪೂರ್ವವಾಗಿರುವಂಥ ವಿಶೇಷವಾಗಿರುವಂಥ ದಾನ ಅಂದರೆ ಅನ್ನದಾನ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ವಿಶೇಷವಾಗಿರುವಂತಹ ಒಂದು ಸೇವೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಸೇವೆ ಒಂದು ಜನರಿಗೆ ಒಂದು ಭಾರಿ ಮಹತ್ವವಾದದ್ದು ಮೇಡಮ್. ಇದನ್ನು ನಾವು ಪ್ರಾರಂಭ ಮಾಡಿದ್ದು ಅಡ್ಯಾರಿನ ವೀರಾಂಜನೇಯ ದೇವಸ್ಥಾನದಲ್ಲಿ. ಇದನ್ನು ಪ್ರಾರಂಭ ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟದ್ದು ಬರೋಡದ ಶಶಿರಾಜ್ ಶೆಟ್ಟಿ ಅವರು. ಈ ಕಾರ್ಯಕ್ರಮವನ್ನು ಮಾಡಿದ್ರಿಂದ ಒಂದು ಕ್ಷೇತ್ರಕ್ಕೂ ಸ್ವಲ್ಪ ಸಹಾಯವಾಗ್ತದೆ, ಹಾಗೂ ಅನ್ನದಾನಕ್ಕೂ ಸ್ವಲ್ಪ ಜನರಿಗೆ ಒಂದು ಅದರಲ್ಲಿ ಪ್ರೀತಿ ಬೆಳೀತದೆ. ಇದರ ವಿಶೇಷ ಇವತ್ತಿನವರೆಗೆ 1226ರವರೆಗೆ ಜನಗಳು ಇಲ್ಲಿ ಬಂದು ಅಕ್ಕಿ ಸೇವೆಯನ್ನು ಮಾಡಿದ್ದಾರೆ. ಆ ವಿಶೇಷ ಏನಂತ ಹೇಳಿದರೆ, ಅವರು ಅಲ್ಲಿ ಕೊಟ್ಟ ಅಕ್ಕಿಯನ್ನು ಪಡ್ಕೊಂಡು ಬಂದು ಇಲ್ಲಿ ಕೊಪ್ಪರಿಗೆಗೆ ಸಮರ್ಪಣೆ ಮಾಡ್ತಾರೆ. ಈ ಕೊಪ್ಪರಿಗೆಯಲ್ಲಿ ಫುಲ್ಲಾದ ಅಕ್ಕಿಯನ್ನು ನಾವು ಕೊಂಡೋಗಿ ಅಲ್ಲಿ ಪಾಕಶಾಲೆಗೆ ಕೊಡ್ತೇವೆ. ಅದೇ ಅಕ್ಕಿಯಿಂದ ಅನ್ನ ಮಾಡಿ ಬರುವಂಥ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡ್ತಾರೆ. ಅದೊಂದು ಇಲ್ಲಿಯ ವಿಶೇಷ. ಇದನ್ನು ನಾವು ಈಗ ಇದು ಮಾಡುವಂಥದ್ದು ಒಂದು 10ನೇ ಕ್ಷೇತ್ರದಲ್ಲಿ ನಾವು ಈ ಸೇವೆಯನ್ನು ಮಾಡ್ತಿದ್ದೇವೆ. ನಮ್ಮದೊಂದು ಮಂಗಳೂರಿನಲ್ಲಿ ಒಂದು 150 ಉಗ್ರಾಣದ ಸೇವೆಗಳನ್ನು ಮಾಡಿದಂಥ ಮಂಗಳಾದೇವಿ ಉಗ್ರಾಣ ಟೀಮ್ ಅಂತ ಇದೆ. ಆ ಟೀಮಿನವರನ್ನೊಟ್ಟಿಗೆ ನಮ್ಮ ಇಲ್ಲಿಯ ಸಮಸ್ತ ಕಮಿಟಿಯವರನ್ನೆಲ್ಲ ಸೇರಿಸಿಕೊಂಡು, ಉಗ್ರಾಣದ ಸಮಿತಿಯವರನ್ನೆಲ್ಲ ಸೇರಿಸಿಕೊಂಡು ನಾವು ಅವರೊಟ್ಟಿಗೆ ಸೇರಿಸಿಕೊಂಡು ಕೆಲಸ ಮಾಡ್ತಿದ್ದೇವೆ. ವಿಶೇಷ ಏನಂದರೆ, ನಾವು ಎಲ್ಲೂ ಬ್ರಹ್ಮಕಲಶ ನಮ್ಮ ಟೀಮಿನವರು ಒಂದು 15ರಿಂದ 20 ಜನ ಬರ್ತಾರೆ. ಎಷ್ಟು ದೂರ ಇದ್ದರೂ ನಾವು ಬರ್ತೇವೆ. ಯಾಕಂದರೆ ಇದನ್ನೆಲ್ಲವನ್ನು ಚೆಂದ ಮಾಡಿ ಅಚ್ಚುಕಟ್ಟಾಗಿ ನಾವು ಮಾಡಿಕೊಟ್ಟು, ಮತ್ತು ಕೆಲವು ಕಡೆಯಲ್ಲಿ ದೂರ ಇದ್ದ ಕಡೆಯಲ್ಲಿ ನಾವು ನಿಲ್ಲಕ್ಕೆ ಅವರಿಗೆ ಅವಕಾಶ ಕೊಟ್ಟರೆ ನಾವು ನಿಲ್ತೇವೆ. ಇಲ್ಲರೂ ಕೆಲವು ಕಡೆಯಲ್ಲಿ ಸೆಟ್ ಮಾಡಿ ಕೊಟ್ಟು ಹೋಗಿ ಅಂತ ಹೇಳ್ತಾರೆ. ಅಂಥ ಕಡೆಯಲ್ಲಿ ಸೆಟ್ ಮಾಡಿ ಕೊಟ್ಟು ಹೋದದ್ದು ಉಂಟು. ಹೆಚ್ಚಿನ ಕಡೆಯಲ್ಲಿ ನಾವು ಕೊನೆಯವರೆಗೆ, ಪ್ರಾರಂಭದಿಂದ ಕೊನೆಯವರೆಗೆ ನಿಂತದ್ದು ಉಂಟು. ಅಂದರೆ ಇದರದ ವಿಷಯ ಏನಂತ ಹೇಳಿದರೆ, ನಾವು ಬರೇ ದೊಡ್ಡ ಅಮೌಂಟನ್ನು ಇಡಲಿಲ್ಲ. ಕಡು ಬಡವರಿಗೂ ಕೂಡ ಒಂದು 50 ರೂಪಾಯಿಯಿಂದ ನೀವು ಬೇಕಾದ್ರೆ 1,00,000ದವರೆಗೆ ಬೇಕಾದ್ರೆ ಕೊಡ್ಬೋದು ಅನ್ನದಾನಕ್ಕೆ. ಈಗ ನಿನ್ನೆ ಕೆಲವರು 1,500 ಕೊಟ್ಟಿದ್ದಾರೆ, 2,000 ಕೊಟ್ಟಿದ್ದಾರೆ. 50 ರೂಪಾಯಿಂದ ಪ್ರಾರಂಭ ಮಾಡಿದ್ದೇವೆ. ಇದನ್ನು 50 ರೂಪಾಯಿಂದ ಪ್ರಾರಂಭ ಮಾಡಲಿಕ್ಕೆ ಉದ್ದೇಶ ಏನಂದರೆ, ಪ್ರತಿಯೊಂದು ಕಡು ಬಡತನದವರಿಗೂ ಕೂಡ ಒಂದು ಅಕ್ಕಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೇವೆ. ಅವರಿಗೂ ಒಂದು ಸಂತೋಷ, ನಾವು ಒಂದು ಅಕ್ಕಿಯನ್ನು ಸೇವೆ ಮಾಡಿದ್ದೇವೆ, ಅದೇ ಅಕ್ಕಿಯನ್ನು ಅಲ್ಲಿ ಅನ್ನದಾನ ಮಾಡಿ ಪ್ರತಿಯೊಂದು ಭಕ್ತರಿಗೆ ಸಮರ್ಪಣೆ ಆಗ್ತದೆ ಅಂತ ಹೇಳಿದರೆ ಅದಕ್ಕಿಂತ ಒಂದು ಖುಷಿ ಪಡುವಂಥ ವಿಷಯವೇ ಇಲ್ಲ. ಇದು ಅದೇ ಹೇಳಿದೆ, ಇಷ್ಟರವರೆಗೆ 1,226 ಜನರು ಇಲ್ಲಿ ಬಂದು ಸೇವೆ ಮಾಡಿದ್ದಾರೆ. ಇವತ್ತು ಸಂಜೆ ಒಂದು 6 ಗಂಟೆವರೆಗೆ ಇದಕ್ಕೆ ಅವಕಾಶವಿದೆ. ಥ್ಯಾಂಕ್ ಯು ಮೇಡಮ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.